ಯಾಹೋವಿಗೆ ಸ್ತೋತ್ರ. ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ. ಬುಧವಾರ 30 ಆಗಸ್ಟ್ 2023 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 63 ಅಧ್ಯಾಯದ 7 ವಚನ. ಯೆಹೋವನು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು, ಸ್ತುತ್ಯ ಕೃತ್ಯಗಳನ್ನು, ಆತನು ಕನಿಕರದಿಂದಲೂ ಕೃಪಾತಿಶಯದಿಂದಲೂ ಇಸ್ರಾಯೇಲ್ ವಂಶದವರಿಗೆ ದಯಪಾಲಿಸಿರುವ ಮಹೋಪಕಾರಗಳನ್ನು ಪ್ರಸಿದ್ಧಪಡಿಸುವೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಮಾಡಿದಂತೆಲ್ಲ ಉಪಕಾರಗಳನ್ನು ಸ್ಮರಿಸಿ ಆತನ ಕೃಪಾತಿಶಯಗಳನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನ ಕೃಪಾತಿಶಯಗಳನ್ನು ಸ್ಮರಿಸುವಂಥದ್ದು. ಯೆಶಾಯನು 63 ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ಗುಣವನ್ನು ಅಥವಾ ಸ್ವಭಾವವನ್ನು ಇಲ್ಲಿ 2 ರೀತಿಯಲ್ಲಿ ವರ್ಣಿಸುವಂತವನಾಗಿದ್ದಾನೆ. ಮೊದಲಿನ ಕೆಲವು ವಚನಗಳಲ್ಲಿ ದೇವರ ಕೋಪದಿಂದ ಆಗುವಂಥ ಅನಾಹುತ ಅಥವಾ ಶಾಪ ಇದನ್ನು ಹೇಳುವಂತವನಾಗಿದ್ದಾನೆ. 7ನೇ ವಚನದಲ್ಲಿ ದೇವರು ಕರುಣಾಮಯಿ, ದೇವರು ಕೃಪ ಕಟಾಕ್ಷವನ್ನು ತನ್ನ ಮಕ್ಕಳಿಗೆ ತೋರಿಸುವಂತವನು, ಕ್ಷಮಿಸುವಂತವನು, ಅವರನ್ನು ಪುನಃಸ್ಥಾಪಿಸುವಂತವನು ಎಂಬುದಾಗಿ ಈ ಗುಣವನ್ನು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ತೋರಿಸುವಂತವನಾಗಿದ್ದಾನೆ. ದೇವರು ತನ್ನ ಮಕ್ಕಳಿಗೆ ನ್ಯಾಯ ದೊರಕಬೇಕೆಂಬುದಾಗಿ ನ್ಯಾಯಾಧೀಶನಾಗಿ ನಿಲ್ಲುವಂತವನಾಗಿದ್ದಾನೆ. ಇಂಥ ನ್ಯಾಯಾಧೀಶನಾದರೂ ಕರುಣೆಯುಳ್ಳಂಥವನು, ಕೃಪೆಯಿಂದ ತುಂಬಿಸಿ ತನ್ನ ಜನರನ್ನು ಪ್ರೀತಿಯಿಂದ ಅವರನ್ನು ಸ್ವೀಕರಿಸಿ ಪುನಃಸ್ಥಾಪಿಸುವಂಥವನೂ ಆಗಿದ್ದಾನೆ. ಇದು ದೇವರಲ್ಲಿರುವಂಥ ಅದ್ಭುತವಾದಂಥ ಸ್ವಭಾವ. ಕರ್ತನಲ್ಲಿ ಪ್ರಿಯರೇ, ಈ ಸ್ವಭಾವ ಅಂದರೆ ಕರುಣೆಯುಳ್ಳ ಸ್ವಭಾವ, ಪ್ರೀತಿ ಮತ್ತು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಪುನಃಸ್ಥಾಪಿಸುವಂಥದ್ದನ್ನು ನಾವು ಜೀವನದಲ್ಲಿ ನೆನೆಸಿಕೊಳ್ಳುವಂಥದ್ದು ಅಗತ್ಯ. ನಮ್ಮ ಒಳ್ಳೆತನವಾಗಲಿ, ನಮ್ಮ ಕಾರ್ಯವಾಗಲಿ, ನಮ್ಮಲ್ಲಿರ್ತಕ್ಕಂಥ ತಲಾಂತು ಯಾವುದೂ ನಮಗೆ ದೇವರ ಕರುಣೆಯನ್ನು ನಮಗೆ ಅನುಗ್ರಹಿಸಲಿಲ್ಲ. ನಮಗೆ ದೇವರು ತನ್ನ ಕರುಣಾನುಸಾರವಾಗಿ ಪ್ರೀತಿಯ ನಿಮಿತ್ತವಾಗಿ ನಮಗೆ ಒಂದು ಸ್ಥಾನವನ್ನು ಕೊಟ್ಟು ನಮ್ಮನ್ನು ಕ್ಷಮಿಸಿ ಪುನಃಸ್ಥಾಪಿಸಿ ಬಲಪಡಿಸಿ ಕೈ ಹಿಡಿದು ಎತ್ತಿ ನಿಲ್ಲಿಸುವಂತವನಾಗಿದ್ದಾನೆ. ಇದನ್ನು ಎಂದಿಗೂ ಮರೆಯದೆ ಸ್ಮರಿಸುವಂತವರಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನು ನೀನು ನಿನ್ನ ಕರುಣೆ ನಿಮಿತ್ತವಾಗಿ ನಮ್ಮನ್ನು ಕ್ಷಮಿಸಿ ಬಲಪಡಿಸಿ ನಿಲ್ಲಿಸಿದ್ದಕ್ಕಾಗಿ ನಿತ್ಯವೂ ನಿನಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.